ಇವರು ವೃತ್ತಿಯಲ್ಲಿ ಶಿಕ್ಷಕರಲ್ಲ, ಆದರೆ ಅದೆಷ್ಟೋ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ತನ್ನ ಪುಟ್ಟ ಅಂಗಡಿಯಲ್ಲಿ ಹಲವು ಮಕ್ಕಳಿಗೆ ಊಟ ವಸತಿ ಕೊಟ್ಟು ಬೆಳೆಸಿದ್ದಾರೆ. ಬಿಡುವಿನಲ್ಲಿ ಪಕ್ಕದ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾರೆ. ಹಾಗಿದ್ರೆ ಈ ಆದರ್ಶ ಗುರು ಯಾರು? ಇಲ್ಲಿದೆ ನೋಡಿ ಡೀಟೇಲ್ಸ್. ಇವರ ಹೆಸರು ಶಿವಾನಂದ ಕಾಮತ್. ಉಡುಪಿ ಜಿಲ್ಲೆಯ ಶಿರ್ವದವರು. ಶಿರ್ವ ಚಿಕ್ಕ ಪ್ರದೇಶವಾದರೂ ಅರಬ್ ದೇಶಗಳ ವ್ಯವಹಾರದ ಮಟ್ಟಿಗೆ ದೊಡ್ಡ ಹೆಸರು. ಇಲ್ಲಿ ಇರೋದು ಒಂದೇ ಸಾಲು ಪೇಟೆ. ಇಲ್ಲಿ ಹೊಸ ಅಂಗಡಿ ಅಂತ ಬಟ್ಟೆ, ಬರೆ, ಹೊಲಿಗೆ ಸಾಮಗ್ರಿ, ಸ್ಟೇಷನರಿ ಅಂಗಡಿ ಇದೆ. ಇದರ ಮಾಲಕರೇ ಈ ಶಿವಾನಂದ ಕಾಮತ್. ಎಲ್ಲರೂ ಶಿವಣ್ಣ ಅಂತಾನೆ ಕರೀತಾರೆ. ತಮಗಿದ್ದ ಒಬ್ಬ ಮಗ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದಾನೆ. ಆದರೆ ಈ ಶಿವಣ್ಣ ದಂಪತಿಗಳು ಅದೆಷ್ಟೋ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾದವರನ್ನ ಕರೆಸಿ ತಮ್ಮ ಮನೆಯಲ್ಲಿ ಉಚಿತ ಊಟ ವಸತಿ ನೀಡಿ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ. ಬಿಡುವಿನ ಸಮಯದಲ್ಲಿ ಆ ಮಕ್ಕಳು ಇವರ ಅಂಗಡಿಯಲ್ಲಿ ಅವರದಾದ ಸೇವೆ ಮಾಡ್ತಾರೆ. ಅದು ಕಡ್ಡಾಯವೇನಲ್ಲ. ಶಿವಣ್ಣ ಅವರ ಪತ್ನಿಯನ್ನು ಈ ಮಕ್ಕಳು ಅಮ್ಮ ಅಂತಾನೆ ಕರೀತಾರೆ. ಇವರಲ್ಲಿ ಕಲಿತ ಮಕ್ಕಳು ಕೆಲವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ, ಕೆಲವರು ಬೆಂಗಳೂರಿನಲ್ಲಿದ್ದಾರೆ, ಇನ್ನು ಕೆಲವರು ಇಲ್ಲೇ ಹೋಟೆಲು ಕ್ಯಾಂಟೀನು ನಡೆಸ್ಕೊಂಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಶಿಕ್ಷಣ ವಂಚಿತ ಮಕ್ಕಳನ್ನು ಶಿವಣ್ಣ ದಂಪತಿ ಪ್ರೀತಿಯಿಂದ ಸಾಕಿ ಶಿಕ್ಷಣ ನೀಡಿ ಆದರ್ಶಪ್ರಾಯರಾಗಿದ್ದಾರೆ. ಇಷ್ಟೇ ಅಲ್ಲದೆ ಸದಾ ಸರಳ ಸ್ವಭಾವದ ಶಿವಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು. ತಾನೊಬ್ಬ ಶಿಕ್ಷಕನಾಗಬೇಕು ಎಂಬ ಆಸೆ ಇಟ್ಕೊಂಡಿದ್ರಂತೆ. ಆದರೆ ಅದು ಆಗಿಲ್ಲ ಅನ್ನೋ ಕಾರಣದಿಂದ ತನ್ನ ಮನೆಯಲ್ಲಿಯೇ ಅದೆಷ್ಟೋ ಮಕ್ಕಳಿಗೆ ಆಶ್ರಯ ನೀಡಿ ಶಿಕ್ಷಣ ನೀಡುತ್ತಿದ್ದಾರೆ. ಜೊತೆಗೆ ಬಿಡುವಿದ್ದಾಗ ಸ್ಥಳೀಯ ಹಿಂದೂ ಪ್ರಾಥಮಿಕ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾರೆ, ಭಜನೆ ಹಾಡ್ತಾರೆ. ಅವರ ಜೊತೆಗೆ ಖುಷಿಯಾಗಿ ಬೆರೆತು ಸಂತೋಷ ಪಡ್ತಾರೆ. ಈ ಕಾರಣದಿಂದ ಅವರನ್ನ ಮಕ್ಕಳು ಪ್ರೀತಿಯಿಂದ ಯಾವಾಗ ಬರ್ತೀರಿ ಸರ್ ಅಂತ ಕೇಳ್ತಾರಂತೆ. ಹೀಗೆ ತಮ್ಮ ಬದುಕಿನ ಗಳಿಗೆಯನ್ನು ಇತರರ ಏಳಿಗೆಗೆ ವಿನಿಯೋಗಿಸುವ ಈ ದಂಪತಿಗಳ ಶಿಕ್ಷಣ ಸೇವೆ ಮಾದರಿಯಾಗಿದೆ. ಇಂದಿನ ದಿನಗಳಲ್ಲಿ ಫೀಸ್ ಡೊನೇಷನ್ ಅಂತ ಮನೆ ಮಕ್ಕಳಿಗೆ ಶಿಕ್ಷಣ ಕೊಡೋಕೆ ಕಷ್ಟದ ಕಾಲ ಇದು. ಅದರಲ್ಲೂ ಎಲ್ಲರೂ ಶಿಕ್ಷಣ ಪಡಿಬೇಕು, ಅದಕ್ಕೆ ನಮ್ಮಿಂದಾದ ಸಹಾಯ ನಾವೆಲ್ಲರೂ ಮಾಡಬೇಕು ಅನ್ನೋ ಮನೋಭಾವ ತೋರ್ಪಡಿಸುವ ಶಿವಣ್ಣ ದಂಪತಿಗಳಿಗೆ ಒಂದು ವಿಶೇಷ ನಮಸ್ಕಾರ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.